ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಟಿಮ್ರೌಡಿ ನೇತೃತ್ವದಲ್ಲಿ ಬ್ರಹ್ಮಾವರದ ಬಾರ್ಕೋರ್ನಲ್ಲಿ ಶುಕ್ರವಾರ ಸಂಜೆ ಜನಾಗ್ರಹ ಸಭೆ ನಡೆಯಿತು. ಈ ಸಾವಿರಾರು ಜನ ಸೇರಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ನೀವು ಹೆಂಗಸರಲ್ಲ, ನೀವೇನ್ ಹೇಳ್ತಿದ್ದೀರಿ? ಶೋಭಕ್ಕನಿಗೆ ಹೇಳಿದ್ರು ಅಂತ. ಬೇಕು ಹೋರಾಟ ಹೋರಾಟ ಏನೇನು ಸತ್ಯಗಳಿದ್ದಾವ ಎಲ್ಲವನ್ನು ಬಿಚ್ಚಿ ಸಮಾಜದ ಮುಂದೆ ಇಡ್ತೇವೆ ನಾವು. ಇವತ್ತು ಏನ್ ಮಾಡ್ತಾರೆ, ನಮ್ಮನ್ನು ಹೋರಾಟವನ್ನು ನಿಲ್ಲಿಸಲಿಕ್ಕೆ ಇವತ್ತಿನ ಈಗಿನ ತನಕ ಈಗ ಆಯ್ತು. ಪರ್ಮಿಷನ್ ಕೊಡ್ಲಿಲ್ಲ ಇನ್ನು. ಯಾಕೆ? ಜನಗಳು ಎಲ್ಲಿಂದ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ ಪ್ರಚಾರ ಆದ್ರೆ ಅಂತ ಹೇಳಿ. ನಮ್ಗೆ ಪ್ರಚಾರ ಬೇಡ ಸ್ವಾಮಿ. ಸತ್ಯಕ್ಕೆ ಜನಗಳು ಬಿರುಗಾಳಿಯಾಗಿ ಬೆಂಕಿಯಾಗಿ ಒಂದು ಸೆಕೆಂಡ್ ಅಲ್ಲಿ ಧರ್ಮ ಸ್ಥಾಪನೆ ಆಗ್ತದೆ. ಅಲ್ಲಿ ಮಾಡಿಯೇ ತೀರ್ತೇವೆ, ನಾವು ಮಾಡಿಯೇ ತೀರ್ತೇವೆ. ಆರೋಪಿಗಳನ್ನು ಹಿಡಿಯುವುದು ದೊಡ್ಡ ವಿಚಾರವಲ್ಲ. ಆರೋಪಿಗಳನ್ನು ರಕ್ಷಣೆ ಮಾಡಿದವರನ್ನು ಮಾರ್ಗಕ್ಕೆ ತಂದು ನಿಲ್ಲಿಸುವುದು ದೊಡ್ಡ ವಿಚಾರ ಅಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು, ದಯವಿಟ್ಟು ಅಧಿಕಾರಿಗಳು ಬೇಚಾರ ಮಾಡಬೇಡಿ. ಆವತ್ತಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಕಡೆಯ ಒಂದು ಅವನ ತನಿಖೆ ಆಗುವಾಗ ಹೇಳಿದ್ದೇನೆ, ದಯವಿಟ್ಟು ನನ್ನ ಹತ್ರ ಹೇಳಿದ್ದೀಯಾ ನೀನು 5 ಮಂದಿ ಇದ್ದಾರೆ ಆರೋಪಿಗಳು ಅಂತ ಹೇಳಿ. ಯಾರಿಗೂ ಗೊತ್ತಾಗ್ಲಿಲ್ಲ, ಮಾಧ್ಯಮದವರಿಗೆ ಗೊತ್ತಾಗ್ತದೆ. ಮಾಧ್ಯಮದವರು ಸ್ಟೇಟ್ ಚಾನೆಲ್ ಅವರು ಫಸ್ಟ್ ಬಂದು ನಿಲ್ತಾರೆ, ಅವರಿಗೆ ಗೊತ್ತಾಗ್ತದೆ, ಇವರಿಗೆ ಗೊತ್ತಾಗುದಿಲ್ಲ. ಧರ್ಮಸ್ಥಳ